ಆಕಾಶದೆತ್ತರಕ್ಕೆ ಹಬ್ಬಿದ ಬೆಳಕು, ಬ್ಯಾಂಡು ವಾದ್ಯಗಳ ಉದ್ಘೋಷ, ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಾರ್ಥಿಗಳಾಗಿ ಸೇರಿದ್ದ ಜನ. ಇವೆಷ್ಟು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ 2ನೇ ದಿನ ಕಂಡುಬಂದ ದೃಶ್ಯಾವಳಿಗಳು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷದೀಪೋತ್ಸವದ 2ನೇ ದಿನ ಶ್ರೀ ಮಂಜುನಾಥ ಸ್ವಾಮಿಗೆ ಕೆರೆಕಟ್ಟೆ ಉತ್ಸವ ನಡೆಯಿತು. ದೇವಾಲಯದ ಒಳ ಪ್ರಾಂಗಣದಲ್ಲಿ ದೇವರ ಉತ್ಸವ ಮೂರ್ತಿಯನ್ನ ಸ್ವರ್ಣ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ಪ್ರದಕ್ಷಿಣೆ ಮುಗಿಸಿ ನಂತರ ಕೆರೆಕಟ್ಟೆಯಡಿಗೆ ಉತ್ಸವ ಸಾಗಿತು. ವಾದ್ಯವೃಂದ, ದೀವಟಿಗೆ, ದೊಂದಿ, ನಿಶಾನೆ, ಶಂಖ, ಬಸವ, ಆನೆಗಳು ಉತ್ಸವದ ಮೆರುಗು ಹೆಚ್ಚಿಸಿದವು. ದೇವಳದಿಂದ ಕೆರೆಗೆ ಸಾಗಿದ ಉತ್ಸವ ಅಲ್ಲಿ ಪ್ರದಕ್ಷಿಣೆ ಹಾಕಿ ನಂತರ ಕೆರೆಕಟ್ಟೆಯಡಿಗೆ ಸಾಗಿತು. ಅಲ್ಲಿ ಪೂಜಾ ಕೈಂಕರ್ಯಗಳು ನಡೆದವು. ಕೆರೆಕಟ್ಟೆಯ ವಿಹಾರದ ಬಳಿಕ ದೇವರ ಉತ್ಸವ ದೇವಳಕ್ಕೆ ಹಿಂದಿರುಗಿತು. ಬೆಳ್ಳಿ ರಥದಲ್ಲಿ ದೇವಾಲಯಕ್ಕೆ ಒಂದು ಪ್ರದಕ್ಷಿಣೆ ಹಾಕಿದ ಬಳಿಕ ಶ್ರೀ ಮಂಜುನಾಥ ಸ್ವಾಮಿಯ ಉತ್ಸವ ಮೂರ್ತಿ ಪುನಃ ಸಾನ್ನಿಧ್ಯಕ್ಕೆ ಮರಳುವ ಮೂಲಕ ಉತ್ಸವ ಸಂಪನ್ನಗೊಂಡಿತು.